ಕರ್ನಾಟಕ ವಿಧಾನಸಭೆಗೆ ಮೇ ತಿಂಗಳ 10ನೇ ತಾರೀಕಿನಂದು ಚುನಾವಣೆ ನಡೆಯಿತು. 13ನೇ ತಾರೀಕಿನಂದು ಚುನಾವಣೆಯ ಫಲಿತಾಂಶ ಹೊರಬಿತ್ತು. ನನ್ನನ್ನು ಜಿಲ್ಲಾ ಕಾಂಗ್ರೆಸ್ನ ಆದೇಶದಂತೆ ಮಾನ್ಯ ಶಾಸಕರಾದಂಥ UT ಖಾದರ್ ಅವರ ಕೋರಿಕೆಯ ಮೇರೆಗೆ ನನಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಉಸ್ತುವಾರಿಯನ್ನು ನೀಡಲಾಗಿತ್ತು. ಚುನಾವಣೆಗೆ ಉಸ್ತುವಾರಿ ನೀಡಿದ ನಂತರ 1.5 ತಿಂಗಳ ಕಾಲದಲ್ಲಿ ನಾನು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಶಾಸಕರ ಮತ್ತು ಬ್ಲಾಕ್ ಅಧ್ಯಕ್ಷರುಗಳ ಜೊತೆ ಸಮಾಲೋಚನೆ ಮಾಡಿಕೊಂಡು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲೂ ಕೂಡ ಎಲ್ಲ ಗ್ರಾಮಗಳ ಒಟ್ಟು 210 ಬೂತ್ಗಳಲ್ಲೂ ಕೂಡ ಯಾವ ರೀತಿ ಚುನಾವಣಾ ಪ್ರಚಾರವನ್ನು ಕೈಗೊಂಡು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ UT ಖಾದರ್ ಅವರನ್ನು ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸುವ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡಿಕೊಂಡು ಪ್ರಥಮತ ಎಲ್ಲ ಗ್ರಾಮ ಸಮಿತಿಗಳ ಅಧ್ಯಕ್ಷರುಗಳಿಗೆ ಮಾಹಿತಿಯನ್ನು ಕೊಟ್ಟು ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಕಾರ್ಯಕರ್ತರ ಸಭೆಯನ್ನು ಮಾಡಲಾಯಿತು. ತದನಂತರ ಎಲ್ಲ ಗ್ರಾಮದ ಬೂತ್ಗಳಲ್ಲಿ ಅಂದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ 210 ಬೂತ್ಗಳಲ್ಲೂ ಕೂಡ ಬೂತ್ ಸಭೆಯನ್ನು ಮಾನ್ಯ ಶಾಸಕರು ಮತ್ತು ಆಯಾಯ ಗ್ರಾಮಗಳ ಗ್ರಾಮ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಬೂತ್ ಅಧ್ಯಕ್ಷರ ನೇತೃತ್ವದಲ್ಲಿ ಕೂಡ ಸಭೆಯನ್ನು ಮಾಡಲಾಯಿತು. ಇದರಿಂದಾಗಿ ನಮಗೆ ಪಕ್ಷ ಸಂಘಟನೆಗೆ ಹೆಚ್ಚಿನ ಬಲ ಕೂಡ ಬಂದಿದೆ. ಈಗಾಗಲೇ ಮೊನ್ನೆ ನಡೆದ ಚುನಾವಣೆಯಲ್ಲಿ ನಾವು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 22,700ಕ್ಕಿಂತಲೂ ಅಧಿಕ ಮತ BJPಗಿಂತ ಅಧಿಕ ಮತವನ್ನು ಪಡೆದುಕೊಂಡು ಮುನ್ನಡೆಯನ್ನು ಸಾಧಿಸಲಾಗಿದೆ. ಈಗಾಗಲೇ ನಾನು ನೋಡಿದ ಮಟ್ಟಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಮಾನ್ಯ ಶಾಸಕರಾದಂಥ UT ಖಾದರ್ ಅವರು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಸಮಿತಿಗಳ ಮೀಟಿಂಗ್ಗಳಲ್ಲಿ ಪಾಲ್ಗೊಂಡು ಹೆಚ್ಚಿನ ಚುನಾವಣಾ ಪ್ರಚಾರ ಸಭೆಯಲ್ಲೂ ಕೂಡ ಅವರು ಪಾಲ್ಗೊಂಡಿದ್ದಾರೆ. ಮತ್ತು ಹೆಚ್ಚಿನ ಎಲ್ಲ ಬೂತುಗಳಿಗೆ ಕೂಡ ಅವರಿಗೆ ಸಂದರ್ಶಿಸಲೇ ಸಾಧ್ಯವಾಗಲಿಲ್ಲ. ಆದರೂ ಕೂಡ UT ಖಾದರ್ ಅವರು ನಮ್ಮ ಅಭ್ಯರ್ಥಿ ಸಂದರ್ಶಿಸಲು ಸಾಧ್ಯವಾಗದಿದ್ದರೂ ಕೂಡ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಉಳ್ಳಾಲ ಬ್ಲಾಕ್ ಮತ್ತು ಮುಡಿಬು ಬ್ಲಾಕ್ನ ಅಧ್ಯಕ್ಷರುಗಳಾದಂಥ ಸನ್ಮಾನ್ಯ ಸದಾಶಿವ ಉಳ್ಳಾಲ್ರವರು, ಮುಡಿಬು ಬ್ಲಾಕ್ನ ಅಧ್ಯಕ್ಷರಾದಂಥ ನಮ್ಮ ಪ್ರಶಾಂತ್ ಕಾಜವರವರು ಅವರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಕೂಡ ಅವರಿಂದಾದಂಥ ಪ್ರಯತ್ನವನ್ನು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡರು. ಈ ಸಲದ ಚುನಾವಣೆ ಒಂದು ವಿಶೇಷವಾದಂಥ ಒಂದು ಚುನಾವಣೆಯಾಗಿತ್ತು. ಯಾಕಂತೇಳಿದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್, BJP ಮತ್ತು SDPI, ಅದರ ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಒಬ್ಬರು ಪಕ್ಷೇತರರು ಇಲ್ಲಿ ಸ್ಪರ್ಧೆಯನ್ನು ಒಡ್ಡಿದ್ದರು. ಒಟ್ಟು 5 ಜನ ಅಭ್ಯರ್ಥಿಗಳಿದ್ದರು. ಈ ಸಂದರ್ಭದಲ್ಲಿ SDPI ಪಕ್ಷ ಇಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಕಷ್ಟ ಎಂಬ ಸಂದೇಶ ಕ್ಷೇತ್ರದ ಬೇರೆ ಬೇರೆ ಭಾಗಗಳಲ್ಲಿ ಸುದ್ದಿಯಾಗಿತ್ತು. ಅದರಿಂದಾಗಿ ನಮ್ಮ ಕಾರ್ಯಕರ್ತರು ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿಕೊಂಡು SDPI ಪಕ್ಷಕ್ಕೆ ಇಲ್ಲಿಯ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿನ ರೀತಿಯಲ್ಲಿ ಹೋಗದ ಹಾಗೆ ತಮ್ಮ ಕಾರ್ಯರೂಪವನ್ನು ಮಾಡಿಕೊಂಡು SDPI ಪಕ್ಷಕ್ಕೆ ಹೆಚ್ಚಿನ ಮತ ಹೋಗದ ರೀತಿಯಲ್ಲಿ ಅವರು ಕೂಡ ತಮ್ಮ ಕೆಲಸವನ್ನು ನಿರ್ವಹಿಸಿದರು.
ಅದರಿಂದಾಗಿ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು 90%ಕ್ಕಿಂತಲೂ ಹೆಚ್ಚಿನ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ವಾಲಿದೆ. ವಿಶೇಷವಾಗಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ UT ಖಾದರ್ ಅವರು 5ನೇ ಬಾರಿಗೆ ಈಗ ಶಾಸಕರಾಗಿದ್ದಾರೆ. 4 ಬಾರಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ, ಆಹಾರ ಸಚಿವರಾಗಿ, ವಸತಿ ಸಚಿವರಾಗಿ, ಕೋಲಾರ ಮತ್ತು ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಸುತ್ತಿಕೊಂಡು ಸರ್ಕಾರಕ್ಕೆ ಕೂಡ ಹೆಸರು ಬರುವ ಹಾಗೆ ಮಾಡಿದ್ದಾರೆ, ಪಕ್ಷಕ್ಕೆ ಕೂಡ ಹೆಸರು ಬರುವ ಹಾಗೆ ಮಾಡಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರ ಗೌರವವನ್ನು ಮತ್ತು ಹೆಸರನ್ನು ಕರ್ನಾಟಕದಲ್ಲಿ ಪಸರಿಸುವ ಹಾಗೆ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಸಚಿವರಾದರೂ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ತದನಂತರ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. ಕಾಂಗ್ರೆಸ್ JDSನ ಮೈತ್ರಿ ಸರ್ಕಾರ ಬಂದಾಗಲೂ ಕೂಡ 1 ವರ್ಷ 1 ತಿಂಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ತದನಂತರ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಿದ್ದು ಹೋದಂಥ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಬಿದ್ದು ಹೋದಂಥ ಸಂದರ್ಭದಲ್ಲಿ ಇಲ್ಲಿ BJP ಸರ್ಕಾರ ಇಲ್ಲಿ ಅಸ್ತಿತ್ವಕ್ಕೆ ಬಂತು. ಅಸ್ತಿತ್ವಕ್ಕೆ ಬಂದ ನಂತರ ಕೂಡ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕನಾಗಿ ಆಯ್ಕೆಯಾಗಿಕೊಂಡು ವಿಧಾನಸಭೆಯಲ್ಲಿ ನಮ್ಮ ಕ್ಷೇತ್ರದ ಜನತೆಯ ಮತ್ತು ಕಷ್ಟದಲ್ಲಿರುವವರ ಧ್ವನಿಯನ್ನು ಮಾತ್ರವಲ್ಲ, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಜನತೆಯ ಧ್ವನಿಯಾಗಿ, ಕರ್ನಾಟಕ ರಾಜ್ಯದ ಎಲ್ಲ ವರ್ಗಗಳ ಧ್ವನಿಯಾಗಿ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಮಾಡುವುದರ ಮುಖಾಂತರ ಅವರಿಗೆ ರಾಜ್ಯದಲ್ಲಿ ಇನ್ನೂ ಕೂಡ ಹೆಚ್ಚಿನ ಶಕ್ತಿ ಮತ್ತು ಹೆಸರು ಬರುವ ಹಾಗೆ ಮಾಡಿತ್ತು. ಈ ಸಂದರ್ಭದಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಹೆಚ್ಚಿನ ಅನುದಾನವನ್ನು ತಂದುಕೊಂಡು ಮಂಗಳೂರು ವಿಧಾನಸಭಾ ಕ್ಷೇತ್ರದಾದ್ಯಂತ ಮೂಲ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಟ್ಟು ಜನತೆಯ ಪ್ರತಿಯೊಂದು ಕಷ್ಟ ಸುಖಗಳಿಗೆ ಸ್ಪಂದಿಸುವ ಮುಖಾಂತರ ಜನತೆಯ ಮನದಾಳದಲ್ಲಿ ಅವರು ಹೆಸರನ್ನು ಕೂಡ ಪಡೆದಿದ್ದಾರೆ. ಈ ಭಾಗದಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲಿ ಅವರೊಬ್ಬ ಅಪ್ಪಟ ಜಾತ್ಯತೀತ ನಾಯಕ. ಯಾಕಂತ ಹೇಳಿದರೆ ಅದು ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು ಅಥವಾ ಯಾವನೇ ಇರ್ಬೋದು, ಯಾವುದೇ ಜಾತಿಯವನಿರ್ಬೋದು, ಯಾವುದೇ ಒಳಜಾತಿಯವನಿರ್ಬೋದು, ಅದು ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಎಲ್ಲರ ಜೊತೆ ಕೂಡ ಸೌಹಾರ್ದತೆಯಿಂದ ಮಾತಾಡಿಕೊಂಡು, ಸೌಜನ್ಯತೆಯಿಂದ ಮಾತಾಡಿಕೊಂಡು ಅವರ ಮನೆಗೆ ಅಥವಾ ಅವರ ಕಚೇರಿಗೆ ಅವರು ಎಲ್ಲಿದ್ದಾರೆ ಅವರ ಜೊತೆ ಜನರು ಕಷ್ಟ ಸುಖಗಳಿಗೆ ಕೆಲಸಗಳಿಗೆ ಹೋದಾಗ ಅವರು ಯಾವ ಜಾತಿಯವನು ಯಾವ ಪಕ್ಷದವನು ಅಂತ ಕೇಳದೆ ಅವರಿಗೆ ಆಗುವಂಥ ಎಲ್ಲ ರೀತಿಯ ಸವಲತ್ತುಗಳನ್ನು ಮುಟ್ಟಿಸುವ ರೀತಿಯಲ್ಲಿ ಅವರು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಅದರಿಂದಾಗಿ ಈ ಸಲದ ಚುನಾವಣೆಯಲ್ಲಿ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಮತದಾರರು ನಿಮ್ಮ ಜೊತೆ ನಾವಿದ್ದೇವೆ ಎಂಬ ಒಂದು ಸಂದೇಶವನ್ನು ನೀಡುವುದರ ಮೂಲಕ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಕ್ಕೆ ಕೂಡ ಸಾಧ್ಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೀನಿ. ಇನ್ನೊಂದು ಬಹಳಷ್ಟು ಮುಖ್ಯವಾದಂಥ ವಿಚಾರ, ಕಳೆದ 2018ರ ಚುನಾವಣೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ SDPI ಪಕ್ಷ ಸ್ಪರ್ಧಿಸಲಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ BJPಯವರು ದೊಡ್ಡದಾದಂಥ ಒಂದು ಅಪಪ್ರಚಾರವನ್ನು ಮಾಡಿದ್ರು. ಏನಂತ ಹೇಳಿದರೆ UT ಖಾದರ್ ಅವರು SDPಯವರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ, ಅವರು ಕೋಮುವಾದಿಗಳಿಗೆ ಸಹಕಾರ ಮಾಡಿದ್ದಾರೆ ಅಂತ ಹೇಳಿಕೊಂಡು ಪ್ರತಿಯೊಂದು ಹಿಂದೂಗಳ ಮನೆಯಲ್ಲೂ ಕೂಡ ಶುದ್ಧ ಸುಳ್ಳುಗಳನ್ನು ಬಿತ್ತುವುದರ ಮೂಲಕ ಅವರು ಆ ಸಂದರ್ಭದಲ್ಲಿ ಅಪಪ್ರಚಾರವನ್ನು ಮಾಡಿಕೊಂಡು ಹಿಂದೂಗಳ ಹೆಚ್ಚಿನ ಮತವನ್ನು ಗೆಲ್ಲುವಾಗಿ ಕಳೆದ 2018ರ ಚುನಾವಣೆಯಲ್ಲಿ ಆಗಿತ್ತು. ಈ 2023ರ ಚುನಾವಣೆ ಆ ರೀತಿ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ಹೇಳಿದರೆ ಇಲ್ಲಿ SDPI ಪಕ್ಷ ಸ್ಪರ್ಧೆ ಮಾಡಿದಾಗ BJPಯವರಿಗೆ ಆ ಸುಳ್ಳು ಅಪಪ್ರಚಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿ ಯಾವ ರೀತಿ BJPಯ ಜೊತೆ ವಿರೋಧವನ್ನು ಕಾಂಗ್ರೆಸ್ ಪಕ್ಷ ಕಟ್ಟಿಕೊಂಡಿತ್ತು, ಈ ಕ್ಷೇತ್ರದಲ್ಲಿ ಸನ್ಮಾನ್ಯ ಶಾಸಕರು SDPಯವರನ್ನು ಕೂಡ ಅದೇ ರೀತಿ ಅವರ ಜೊತೆ ಕೂಡ ವಿರೋಧವನ್ನು ಕಟ್ಟಿಕೊಂಡು ಅವರ ಸುಳ್ಳು ಸುದ್ದಿಗಳಿಗೆ ಮತ್ತು BJPಯ ಸುಳ್ಳುಗಳಿಗೆ ಕೂಡ ತಕ್ಕದಾದಂಥ ಒಂದು ಉತ್ತರವನ್ನು ಕೊಡುವುದರ ಮೂಲಕ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ UT ಖಾದರ್ ಅವರು ಒಬ್ಬ ಅಪ್ಪಟ ಜಾತ್ಯತೀತ ನಾಯಕ, ಅವರು
ಅವರು ಯಾವುದೇ ಕೋಮುವಾದಿ ಅಲ್ಲ, ಅವರು ಯಾವುದೇ ಜಾತಿವಾದಿ ಅಲ್ಲ, ಅವರು ನಮ್ಮೆಲ್ಲರ ನಾಯಕ. ಅವರಂಥ ನಾಯಕ ಈ ಕ್ಷೇತ್ರದ ಅಭಿವೃದ್ಧಿಯಾಗಿ ಬೇಕು ಎಂಬ ನಿಟ್ಟಿನಲ್ಲಿ ಈ ಬಾರಿ ಬಹಳಷ್ಟು ಉತ್ತಮವಾಗಿ ಬೆಂಬಲವನ್ನು ನೀಡಿದ್ದಾರೆ. ಅದರಿಂದಾಗಿ ಅವರಿಗೆ ಅತ್ಯಂತ ಹೆಚ್ಚಿನ ಮತ ಅಂದರೆ 23,000ಕ್ಕೆ ಹತ್ತಿರದಷ್ಟು ಮತ ಗಳಿಸಲು ಸಾಧ್ಯವಾಗಿದೆ ಅಂತ ಹೇಳಲು ಬಯಸ್ತಾ ಇದ್ದೇನೆ. ನಾನು ನೋಡಿದ ಮಟ್ಟಿಗೆ ಈ ಸಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರ ಮಾರ್ಗದರ್ಶನದಲ್ಲಿ ಕಾರ್ಯಕರ್ತರು ಮಾತ್ರ ದುಡಿದುದಲ್ಲ. ನಾನು ನೋಡಿದ ಮಟ್ಟಿಗೆ ಕಾರ್ಯಕರ್ತರಂತ ಮಿಗಿಲಾಗಿ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ, ಬೂತು ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಮತ್ತು ಮತದಾರರು ನಮ್ಮ ಕಾರ್ಯಕರ್ತರಿಂದ ಹೆಚ್ಚಿನ ರೀತಿಯಲ್ಲಿ ದುಡಿದಿದ್ದರಿಂದ, ಅದರಲ್ಲೂ ಕೂಡ ಕೊನೆಯ 2 ದಿನ ಪ್ರತಿಯೊಂದು ಮನೆಗೆ ಭೇಟಿ ನೀಡುವುದರ ಮೂಲಕ ಮತ್ತು ಮತದಾನದ ದಿನ ಪ್ರತಿಯೊಂದು ಮನೆಯಿಂದ ಅವರ ಕುಟುಂಬಸ್ಥರು, ಅವರ ಗೆಳೆಯರು, ಅವರ ನೆರೆಕರೆಯವರನ್ನು ಕೂಡ ಮತದಾನದ ಕೇಂದ್ರಕ್ಕೆ ತಂದುಕೊಂಡು ಯುಟಿ ಖಾದರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟು ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದರಿಂದಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಕೂಡ ಬಂದಿದೆ. ನಿಮ್ಗೆ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಹಿಂದುತ್ವದ ಒಂದು ಅಲೆಯಲ್ಲಿ ಈ ಬಾರಿ ಕೂಡ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಒಂದೇ ಗೆಲ್ಲುವಾಗೆ ಇತ್ತು. ಅದು ಕೂಡ ಪುತ್ತೂರಿನಲ್ಲೂ ಕೂಡ ಅಲ್ಲಿ ಪಕ್ಷೇತರ ಅಭ್ಯರ್ಥಿ, ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಪಕ್ಷೇತರ ಅಭ್ಯರ್ಥಿ ಅವರು ಕೂಡ ಸ್ಪರ್ಧೆ ಮಾಡಿದ್ರಿಂದ ಅಲ್ಲಿ ಕೂಡ ನಮಗೆ ಒಂದು ಸ್ಥಾನ ಗೆಲ್ಲುವ ಹಾಗೆ ಆಗಿತ್ತು. ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿಯಲ್ಲಿ ನಮಗೆ 5ರಲ್ಲಿ 0 ಬಂದಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಸ್ಥಾನ ಬಂದಿದೆ. ಈ ಹಿಂದುತ್ವದ ಅಲೆಯಲ್ಲೂ ಕೂಡ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಅವರು 19,000 ಹೆಚ್ಚಿನ ಮತ ಚಿಲ್ಲರ ಮತಗಳಿಂದ ಅವರು ಮುಂದಿದ್ದು ಲೀಡ್ನಿಂದ ಗೆದ್ದಿದ್ದಾರೆ. ಈ ಬಾರಿ ಅದಕ್ಕಿಂತಲೂ ಕೂಡ 4,000ದಷ್ಟು 3,500ದಷ್ಟು ಮತ ಹೆಚ್ಚಿನ ಮತಗಳಿಂದ ಈ ಸಲ ಕೂಡ ಅವರಿಗೆ ಗೆಲ್ಲುವಲ್ಲಿ, ಈ ಹಿಂದುತ್ವದ ಅಲೆಯಲ್ಲೂ ಕೂಡ ಗೆಲ್ಲುವಲ್ಲಿ ಅವರಿಗೆ ಸಾಧ್ಯ ಆಗಿದೆ. ಈ ಸಲ ಬಿಜೆಪಿಯವರು ಇನ್ನೂ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ SDPI ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಅವರು 20-25,000 ಮತಗಳನ್ನು ಅವರು ಪಡ್ಕೊಂಡಾಗ ನಮಗೆ ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಒಂದು ಹಂಬಲ, ಒಂದು ವಿಚಾರ ಅವರಲ್ಲಿತ್ತು. ಅದರಿಂದಾಗಿ ಅವರು ಪ್ರತಿಯೊಂದು ಹಿಂದೂ ಸಮುದಾಯದವರ ಮನೆಗಳಿಗೆ ಹೋಗಿಕೊಂಡು ಈ ಸಲ ನಮಗೆ ಇಲ್ಲಿ ಬಿಜೆಪಿ ಗೆಲ್ಲುವ ಅವಕಾಶ ಇದೆ, SDPI ಪಕ್ಷ ನಿಂತಿದೆ, ಅದರಿಂದಾಗಿ ನಮಗೆ ಇಲ್ಲಿ ಗೆಲ್ಲುವಂಥ ಒಂದು ಅವಕಾಶ ಇದೆ ಅಂತೇಳಿ ಪ್ರತಿಯೊಂದು ಮನೆಗೆ ಹೋಗುವುದು ಮಾತ್ರವಲ್ಲ, ಪ್ರತಿಯೊಂದು ಮನೆಯವರಿಗೆ ಫೋನ್ ಕಾಂಟ್ಯಾಕ್ಟ್ ಮಾಡುವುದು, ಜಾತಿಯ ಆಧಾರದಲ್ಲಿ ಓಟು ಕೇಳುವುದು, ಇಂತಹ ವಿಚಾರಗಳನ್ನು ಅವರು ಬಹಳಷ್ಟು ಮಾಡಿದ್ರು. ಆದರೆ ಇಲ್ಲಿನ ಮತದಾರರು ತಿರಸ್ಕರಿಸಿದ್ದಾರೆ. ನಾನು ಕೊನೆಯದಾಗಿ ಹೇಳುವುದಿಷ್ಟೇ, ಈ ಸಲದ ಚುನಾವಣೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಯುಟಿ ಖಾದರ್ ಪರವಾಗಿ ಗೆಲ್ಲಲು ಶ್ರಮಿಸಿದಂಥ ಉಳ್ಳಾಲ ಮತ್ತು ಮುಡಿಪು ಬ್ಲಾಕ್ನ ಅಧ್ಯಕ್ಷರುಗಳು, ನಮ್ಮ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರುಗಳು, ನಮ್ಮ ಎಲ್ಲ ವಲಯ ಸಮಿತಿಯ ಅಧ್ಯಕ್ಷರುಗಳು, ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಅದರ ಜೊತೆಗೆ ನಮಗೆ ಸಹಕರಿಸಿದಂಥ ಮತದಾರರು ಎಲ್ಲರಿಗೂ ಕೂಡ ನಾನು ಉಳ್ಳಾಲ ಮತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್, ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸರ್ವ ಕಾರ್ಯಕರ್ತರು, ಈ ಭಾಗದ ಗೌರವಾನ್ವಿತ ಶಾಸಕರಾದಂಥ ಯುಟಿ ಖಾದರ್ ಅವರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಬಾರಿ 5ನೇ ಬಾರಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾದಂಥ ನಮ್ಮ ಅಭ್ಯರ್ಥಿ ಯುಟಿ ಖಾದರ್ ಅವರಿಗೆ ಶುಭಾಶಯವನ್ನು ಸಲ್ಲಿಸುವುದರ ಜೊತೆಗೆ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರಿಗೆ ಈ ಬಾರಿ ಕರ್ನಾಟಕದಲ್ಲಿ ನಮಗೆ ಕ್ಲಿಯರ್ ಮೆಜಾರಿಟಿ ಅಂದರೆ 224 ಸ್ಥಾನಗಳಲ್ಲಿ 113 ಸ್ಥಾನ ಮೆಜಾರಿಟಿಗೆ ಬೇಕಾಗಿತ್ತು. ಈಗಾಗಲೇ 135 ಶಾಸಕರು ಅಭ್ಯರ್ಥಿಗಳು, ನಮ್ಮ ಅಭ್ಯರ್ಥಿಗಳು ಗೆದ್ದುಕೊಂಡು, ಅದು ಕೂಡ ಬಹಳಷ್ಟು ಅಂತರದಿಂದ ಗೆದ್ದುಕೊಂಡು ಒಂದು ನಿಚ್ಚಳವಾದಂಥ ಸ್ಥಿರ ಸರ್ಕಾರ ಕರ್ನಾಟಕದಲ್ಲಿದೆ. ಈಗಾಗಲೇ ಒಬ್ಬರು ಪಕ್ಷೇತರ ಅಭ್ಯರ್ಥಿ, ನಮ್ಮ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಈಗಾಗಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ನಮ್ಮ ಅಂತರ 133 ಆಯಿತು. ಇನ್ನು ಕೂಡ 3 ಜನ ಇತರ ಪಕ್ಷೇತರರು ಬೇರೆ ಜನ ಇದ್ದಾರೆ. ಅವರು ಕೂಡ ನಮ್ಗೆ ಕೂಡ ಬೆಂಬಲವನ್ನು ಕೂಡ, ಬಾಹ್ಯ ಬೆಂಬಲವನ್ನು ಕೂಡ ಅವರು ಕೂಡ ಖಂಡಿತವಾಗಿ ಸಲ್ಲಿಸ್ತಾರೆ. ಈ ಸರ್ಕಾರದಲ್ಲಿ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಒಂದು ಉತ್ತಮವಾದ ಜವಾಬ್ದಾರಿಯುತವಾದಂಥ ಸಚಿವ ಸ್ಥಾನ ಖಂಡಿತವಾಗಿ ಸಿಗ್ತದೆ ಎಂಬ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಖಾಂತರ ಸಲ್ಲಿಸಲು ಬಯಸ್ತೇನೆ. ಧನ್ಯವಾದಗಳು, ಕೃತಜ್ಞತೆಗಳು.